ಏನು ಮಾಡಲ್ಲ ಅದು. ಸುಮ್ಮನೆ ನೋಡ್ತಿದೆ ಚಿನಿ. ನೋಡ್ದಾ ಹಿಂಗಿದೆ ನೋಡಿ ಆಸ್ಟ್ರಿಚ್ ನೋಡಿ, ಅದು ಹಿಂಗೆ 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 ಮಾಡ್ತಿತ್ತ. ಇವನಿಗೆ ಫುಲ್ ಭಯ ಆಗಿ ಧಾರಾಕಾರವಾಗಿ ಮಳೆ ಸುರಿತು ಒಂದು ಈ ಬಿಸಿಲಲ್ಲೂ ನಮ್ಗೆ. ಹೌದು. Hello everyone. Good morning. Good morning. ಇವತ್ತು ಸೆಪ್ಟೆಂಬರ್ 8. ಇವತ್ತು ನಮ್ಮ 8ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ ರೇಯನ್ಸ್? ಹಾಂ, 8ನೇ ವರ್ಷದ್ದು ಆ್ಯನಿವರ್ಸರಿ ಇವತ್ತು ನಮ್ಮದು. ಆ್ಯಂಡ್ ನಾಳೆಯಿಂದ ಹೆಂಗೂ ರೇಯನ್ಸ್ಗೆ ಸ್ಕೂಲ್ ಸ್ಟಾರ್ಟು. ಸೊ ಇವತ್ತೊಂದು ಎಲ್ಲಾದರೂ ಹೋಗಿ ಬಂದುಬಿಡೋಣ ಒಂದು ಅಂತ ಹೇಳಿ ಆ್ಯನಿವರ್ಸರಿ ದಿನ ಎಲ್ಲಾದರೂ ಒಂದು ಹೋಗಿ ಬಂದುಬಿಡೋಣ ಅಂತ ಒಂದು ರೌಂಡ್ ಹೊರಟಿದ್ದೀವಿ ಇವಾಗ. ಇಲ್ಲಿ ಒಂದು ಫೇಮಸ್ ಆಫ್ರಿಕನ್ ಲಯನ್ ಸಫಾರಿ ಅಂತ ಇದೆ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೋಡೋಕ್ಕೆ. ನಮ್ಮ ಕಾರಲ್ಲೇ ಕೂತ್ಕೊಂಡು ಡ್ರೈವಲ್ಲೇ ಇದ್ಕೊಂಡು ಅಕ್ಕಪಕ್ಕ ಎಲ್ಲ ಅನಿಮಲ್ಸ್ ಇರುತ್ತೆ, ವೈಲ್ಡ್ ಅನಿಮಲ್ಸು, ಅದನ್ನೆಲ್ಲ ನೋಡಿಕೊಂಡು ಕಾರಿಂದಾನೇ ನಾವು ಕೂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾ, ನಾವು ಆ್ಯಕ್ಚುಲಿ ಇನ್ನೊಂದು ಟಾಬರ್ ಮೊರಿ ಅಂತ ಇದೆ ಇಲ್ಲಿ. ಅದು ತುಂಬ ಚೆನ್ನಾಗಿದೆ, ಕ್ಲಿಯರ್ ವಾಟರ್ ಪ್ಲೇಸ್ ಅದು. ಬಟ್ ಅಲ್ಲಿ ಹೋಗೋಕ್ಕೆ ನಮಗೆ ಇವತ್ತು ಟಿಕೆಟ್ ಎಲ್ಲ ಸಿಕ್ಕಿಲ್ಲ. ಸೊ ಹಾಗಾಗಿ ಆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿ ರೇಯನ್ಸಿಗೆ ಖುಷಿ ಆಗೋ ಥರ ಒಂದು ಆಫ್ರಿಕನ್ ಲಯನ್ ಸಫಾರಿ ಕರ್ಕೊಂಡು ಹೋಗೋಣ ಅವನ್ನ ಅಂತ ಹೇಳಿ, ಅವನೊಂದು ಲಯನ್ ಸಫಾರಿ ಕರ್ಕೊಂಡು ಹೋಗೋಣ ಅವನಿಗೆ ಒಂದು ಸ್ವಲ್ಪ ಖುಷಿಯಾಗಿ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಹೊರಟಿದ್ದೀವಿ. ಇವಾಗ ಆನ್ ದ ವೇ ಎಲ್ಲಾದರೂ ಒಂದು ಸ್ವಲ್ಪ ಒಂದು ಹೊಟ್ಟೆಗೆ ಹಾಕೊಂಡು ಹೋಗೋಣ, ಲಂಚ್ ಬ್ರೇಕ್ಫಾಸ್ಟು ಮಿಕ್ಸ್ ಮಾಡಿ ಬ್ರಂಚ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ, ಅನ್ನಲಕ್ಷ್ಮಿ ಅಂತ. ನಮಗೆ ಕಂಫರ್ಟ್ ಫುಡ್ ಯಾವಾಗಲೂ ಸೌತ್ ಇಂಡಿಯನ್ನೇ, ಸೊ ಅದೇ ಖುಷಿ ಆಗೋದು ತಿನ್ನೋಕ್ಕೆ. ಸೊ ಹಾಗೆ ಆನ್ ದ ವೇ ತಿನ್ಕೊಂಡು ಹೋಗಿ ತಿನ್ಕೊಂಡು ಹೋಗೋಣ ಅಂತ ಇವಾಗ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಒಂದು ರೌಂಡ್. ಇಲ್ಲಿ ತುಂಬ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಇದೆ. ಇಲ್ಲಿ ತುಂಬ ವೆಜಿಟೇರಿಯನ್ ರೆಸ್ಟೋರೆಂಟ್ ತುಂಬ ಇದೆ. ಆ್ಯಕ್ಚುಲಿ ಎಲ್ಲರೂ ಅಂದ್ಕೊತಾರೆ ಕೆನಡಾ ಇಲ್ಲಿ ಏನು ವೆಜಿಟೇರಿಯನ್ ಸಿಗೋದಿಲ್ಲ ಹಾಗೆ ಹೀಗೆ ಅಂತ. ಬಟ್ ನಮ್ಮ ಸೌತ್ ಇಂಡಿಯನ್ಸ್ದೇ ತುಂಬ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗಳು ಸುಮಾರಿದೆ ಇಲ್ಲಿ. ಸೊ ಏನು ತೊಂದರೆ ಇಲ್ಲ, ಆರಾಮಾಗಿ ತಿನ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಇವಾಗ ಒಂದು ರೌಂಡ್ ತಿನ್ಕೊಂಬರೋಣ. Yes. ಎಸ್. ನಾವು ಒಂದು ಮೈಸೂರು ಮಸಾಲೆ ದೋಸೆ, ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದು. ಬಟ್ ನಮಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡದು ಬರುತ್ತೆ ಅಂತ. ಇದು ತುಂಬ ಕ್ರಿಸ್ಪಿ ಇದೆ, ಬಟ್ ಇದಷ್ಟೊಂದು ಕ್ರಿಸ್ಪಿ ಇಲ್ಲ, ಸಖತ್ ದೊಡ್ಡದಿದೆ. ನಾವು 2 ಆರ್ಡ್ರ್ ಮಾಡಿದ್ದಕ್ಕೆ ಸದ್ಯ ಸೇಫ್ ಆಗಿ. ನಾನು ಇನ್ನೂ ಒಂದು ಆರ್ಡ್ರ್ ಮಾಡಿದ್ರೆ ಇವನಂತೂ ಫುಲ್ ತಿಂತಾರಿಲ್ಲ, ವೇಸ್ಟ್ ಆಗುತ್ತೆ. ಇಷ್ಟು ದೊಡ್ಡದಿದೆ ಅಲ್ಲ ರೇಂಜ್. ಫೇವ್ರೆಟ್ ಮಸಾಲೆ ದೋಸೆ. ಒಳಗಡೆ ಮಸಾಲೆ ಇದೆಯಾ? ಇದೆ ನೋಡಿ, ಒಳಗಡೆ ಮಸಾಲೆ. ಪ್ಲೇಟ್ಗಿಂತ ದೊಡ್ಡ ಆ್ಯಕ್ಚುಲಿ. Trespasses will be eaten ante. ಅಲ್ಲ
trespassers will be eaten. ಯಾರಾದ್ರೂ ಅದನ್ನ ಇದ್ ಮಾಡಿ ಹೋದ್ರೆ ಅದ್ರೊಳಗಡೆ ಇಳಿಯಂಗಿಲ್ಲ, ಇಳ್ದೆ ಎಲ್ಲಾದ್ರೂ ಹೋದ್ರೆ ನೀವು ತಿಂದ್ಬಿಡ್ತದೆ ಅಂತ ನಿಮ್ಮನ್ನ. ಅನಿಮಲ್ಸ್ ಇರುತ್ತಲ್ಲ, ವೈಲ್ಡ್ ಅನಿಮಲ್ಸ್, ಅದು ತಿಂದ್ಬಿಡುತ್ತೆ ನಿಮ್ಮನ್ನ ಅಂತ. ಟ್ರೆಸ್ಪಾಸರ್ಸ್ ಅಂದ್ರೆ ಹೇಳ್ದೆ ಕೇಳ್ದೆ ಆ ಕಡೆ ಹೋಗೋರು, ಫೆನ್ಸ್ ಇಂದ ಆ ಕಡೆ ಎಲ್ಲ ಹೋಗೋರೆಲ್ಲ, ಸೊ ಅವ್ರನ್ನ ತಿಂದ್ಬಿಡುತ್ತೆ ಅಂತ. ಅಲ್ಲಿ ನಮ್ಮ ಏನದು ಆಫ್ರಿಕನ್ ಲಯನ್ ಮೇನ್ ಸಿಂಬಾ ಕೂತಿದೆ. ಆ ಕಡೆ ತಿರ್ಕೊಂಡು ಈ ಕಡೆ ಬರ್ತಿಲ್ಲ ಅದು. ಕೆಲವ್ರಿಗೆ ಲಕ್ಕಿ ಇದ್ದಿದ್ರೆ ಇವಾಗ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಕಾರ್ ಮುಂದೆನೇ ಎಲ್ಲ. ಬಟ್ ಸುಮ್ಮನೆ ಕೂತಿದೆ ಇವಾಗ ಅಲ್ಲಿ ಆ ಕಡೆ ನೋಡ್ಕೊಂಡು. ಮೇನ್ ಅಟ್ರಾಕ್ಷನ್ ಅದೇ ಆಕ್ಚುಲಿ, ಸಿಂಬಾ. ಆ ಕಡೆ ತಿರ್ಕೊಂಡು ಕೂತಿದ್ಯಲ್ಲಪ್ಪ, ಈ ಕಡೆ ತಿರ್ಕೋ. ಸಿ ಎಷ್ಟು ಹೆಂಗೆ ರಾಯಲ್ ಆಗಿ ಕೂತಿದೆ ಸಿಂಬಾ ಅಲ್ಲ. ಲಯನ್ ಕಿಂಗ್ ನೋಡಿದ್ಯಲ್ಲ ನೀನು? ನೋಡಲ್ಲ, ಎದ್ದಿತ್ತು. ಓ ಇಲ್ಲ, ಬೇರೆ. ಇವಾಗ ಕಂಪ್ಲೀಟ್ ಆ ಕಡೆ ತಿರ್ಕೊಂಡು ಕೂತಿದ್ದು. ಈ ಕಡೆ ಅಲ್ಲ, ಅದು ಬಂದು ತಿಂದು ನೋಡೋಣ. ಬಂತು, ಸುಮ್ಮನೆ ಇರು. ಬಂತು ನೋಡಿ, ಎಂತ ಒಂದು ಡಿಗ್ನಿಫೈಡ್ ವಾಕ್ ಅದು. ಅದು ನೋಡಿದ್ರೇನೆ ಒಂದು ಕಿಂಗ್ ಫೀಲ್ ಬರುತ್ತೆ ಆಕ್ಚುಲಿ ಅಲ್ಲ ರೇಂಜ್? ಎಷ್ಟು ಚೆನ್ನಾಗಿದೆ ನೋಡಲ್ಲ, ಅಡ್ಡ ಬಂದ್ರು ಅವ್ರು ಬರಬಾರ್ದು ಅಂತ. ನೋಡ್ದಾ ಹೆಂಗ್ ಕೂತಿದೆ? ಮೇಲ್ಗಡೆ ಒಂದ್ 2 ಮಲ್ಕೊಂಡಿದೆ. ಅದೆಲ್ಲ ಲಯನೆಸ್, ಅದು ಗರ್ಲ್ ಲಯನ್. ಅದು ರೋಡಲ್ಲೊಂದು ಬರ್ತಾ ಇದೆ ನಡ್ಕೊಂಡು. ಇದು ಆಕ್ಚುಲಿ ಝೂಗಿಂತ ಬೆಟರ್. ಅಟ್ಲೀಸ್ಟ್ ಇಲ್ಲಿ ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡು ಇರ್ಬೋದು ಅವುಗಳಿಗೆ. ಝೂ ಅಲ್ಲಾದ್ರೆ ಒಂದು ಏನಾಗಲ್ಲ. ಬಿದ್ದೋಯ್ತಲ್ಲ ರೇಂಜ್, ಎತ್ಕೊಡೋಣ ಅದಕ್ಕೆ ಕೈಯಲ್ಲಿ. ಚೆನ್ನಾಗಿದೆ ಅಲ್ಲ? ಐ ಯು ಎಂಜಾಯಿಂಗ್? ನಂಗೆ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ಬರೀ ಗರ್ಲ್ ಅದರ ಆಚೆ ಉಂಟು, ಸಿಂಬಾ ಅಲ್ಲಿ ಉಂಟು, ಆಮೇಲೆ ಸಿಂಬಾ ದಪ್ಪ ಯಾಕೆ ಉಂಟು ಅಲ್ಲ, ಬಾಯ್ ಲಯನ್ ಅದು ಆ ಕಡೆ ಇದೆ, ಇದೆಲ್ಲ ಗರ್ಲ್ಸ್ ಒಟ್ಟಿಗೆ ಇದಾರೆ. ಮತ್ತೆ ಜಿರಾಫ್ ಬಟ್ ಉಂಟು. ಬಟ್ ಜಿರಾಫ್ ಎಲ್ಲ ಏನು ಮಾಡಲ್ಲ, ಅದ್ರ ಪಾಡಿಗೆ ಇರುತ್ತೆ ಅದೆಲ್ಲ. ಎಲಿಫೆಂಟ್ ಮಾಡ್ತಾಳ? ಎಲಿಫೆಂಟ್ ಇಲ್ಲ ಇಲ್ಲಿ ಅನ್ಸುತ್ತೆ, ಬರೀ ಜಿರಾಫ್ ಅದು ರೈನೋಸರಸ್ ಇದೆ ಅಷ್ಟೇ ಇರೋದು. ಇನ್ನು ಮುಂದೆ ಇರುತ್ತೆ. ಮಜಾ ಬರ್ತಾ ಇದೆಯಾ ನಿಂಗೆ? ಖುಷಿ ಆಗ್ತಾ ಇದೆಯಾ? ರೇಂಜ್ ಕಾರ್ ಒಳಗಡೆ ಕುತ್ಕೊಂಡೇ ನೋಡಕ್ಕೆ ಅಷ್ಟು ಭಯ ಆಗ್ತಾ ಇದೆ. ಇನ್ನೆಲ್ಲಾದ್ರೂ ಹತ್ರ ಬಂದಿದ್ರೆ ಅದು ಕಾರ್ ಇದ್ದು ಅಷ್ಟೇ ಅಲ್ಲ ರೇಂಜ್? ಭಯ ಅದಲ್ಲಿ ರೇಂಜ್ ಕಿಚ್ಚೆ ಬಿಡ್ತಿದ್ದ ಜೋರಾಗಿ. ಆ್ಯಂಡ್ ಇದು ಒಂದು 9 ಕಿಲೋಮೀಟರ್ ಲಾಂಗ್ ಇದೆ. ಸೊ 9 ಕಿಲೋಮೀಟರ್ ಅಲ್ಲಲ್ಲಿ ಎಲ್ಲ ಅನಿಮಲ್ಸ್ ಇರುತ್ತೆ ಅಕ್ಕಪಕ್ಕ. ಮೇನ್ ಅಟ್ರಾಕ್ಷನ್ ಆಬ್ವಿಯಸ್ಲಿ ನಾ ಹೇಳ್ದಂಗೆ ಆಫ್ರಿಕನ್ ಲಯನ್ದೇ ಮೇನ್ ಅಟ್ರಾಕ್ಷನ್. ಸ್ಟಾರ್ಟಿಂಗ್ ಅಲ್ಲಿ ಅದೇ ಇರುತ್ತೆ. ಫಸ್ಟ್ ಬರ್ತಿದ್ದಂಗೆ ಆಫ್ರಿಕನ್ ಲಯನ್ದೇ ನೋಡಕ್ಕೆ ಸಿಗುತ್ತೆ. ಅದೇ ಆಕ್ಚುಲಿ ತುಂಬಾ ಚೆನ್ನಾಗೂ ಅನ್ಸತ್ತೆ ನಮ್ಗೆ ನೋಡಕ್ಕೆ. ಒಂಥರ ಖುಷಿ ಆಗುತ್ತೆ ಅದು ನೋಡಿದ ತಕ್ಷಣ. ಸ್ಕೇರಿ ಅಂಡ್ ಆ ಒಂದು ಕಿಂಗ್ ಫೀಲ್ ಅದು ನೋಡಿದ್ರೇನೆ ಒಂಥರ ಆಗುತ್ತೆ. ಹೆಂಗಿದೆ ನೋಡ ಅದ್ರದ್ದು ಹಾರ್ನ್ ರೇಂಜ್ ಎದುರುಗಡೆ ಫುಲ್ಲು
ದೊಡ್ಡದಾಗಿದೆ. ಎದಕ್ಕೆ ಆಗ್ತುಂಟು? ಅದೇನು ಮಾಡಲ್ಲ, ಅದು ಬಾಡಿಗೆ ಲೆಫ್ಟ್ ಸೈಡ್ ಹತ್ರ ಕಾಣ್ತುಂಟಲ್ಲ. ಹೆಂಗಿದೆ ನೋಡು, ಮುಂದೆ ನೋಡು ಹೆಂಗಿದೆ ಅದ್ರದ್ದು, ಎಷ್ಟು ಶಾರ್ಪ್ ಆಗಿದೆ ಅಂತ. ನೀನ್ ಅಲ್ಲೇ ಹೋಗ್ತಿದ್ಯಾ? ಬಂತು ನೋಡಿ ಇಲ್ಲಿ, ಬಂತು ನೋಡಿ ಇಲ್ಲಿ. ಬಂತು ನೋಡಾ? ಏನು ಮಾಡಲ್ಲ ಚಿನಿ, ಅದು ಸುಮ್ಮನೆ ತಿನ್ನಕ್ ಕೊಡ್ತೀರಾ ಅಂತ ಅದು ಮಾಡೋದಂದ್ರೆ ಏನು ಮಾಡಲ್ಲ. ನೋಡಲಿ ಮತ್ತೆ ಬಂತು, ಮತ್ತೆ ಬಂತು ನೋಡಲಿ. ಓಪನ್ ಮಾಡಿ, ವಿಂಡೋ ಓಪನ್ ಮಾಡಿ, ಕೊಡಿ ಅಂತ ಹೇಳ್ತಾರೆ. ಮಾಡಲ್ಲ, ಏನಾದ್ರೂ ಕೊಡಿ ಅಂತ ಹೇಳೋದದು. ಬಟ್ ನಾವು ವಿಂಡೋ ತೆಗಿಯೋಂಗೆ ಇಲ್ಲ, ಏನು ಮಾಡಲ್ಲ. ನೋಡು ಅಪ್ಪಂಗೆ ಏನು ಭಯ ಆಗ್ತಿಲ್ಲ. ನೋಡಲಿ ಹೆಂಗಿದೆ ನೋಡೋದ್ರ ಹತ್ರನೇ ನೋಡ, ಹೆಂಗಿದೆ ನೋಡ, ನೋಡ್ದಾ ಹೆಂಗಿದೆ ನೋಡ. ಅಳ್ಬೇಡ, ಸುಮ್ಮನೆ ಇರು. ಏನು ಮಾಡಲ್ಲ ಅದು, ಸುಮ್ಮನೆ ನೋಡ್ತಿದೆ ಚಿನಿ. ಏನಾದ್ರೂ ಕೊಡ್ತೀರಾ ಅಂತ ನೋಡ್ತಿರೋದು. ಬಟ್ ನಾವು ವಿಂಡೋ ತೆಗಿಯೋ ಹಾಗೆ ಇಲ್ಲ, ವಿಂಡೋ ತೆಗಿಯಂಗಿಲ್ಲ, ನಾವು ಹಂಗೆ ಹೋಗ್ಬೇಕದು ಅದ್ರ ಪಾಡಿಗೆ. ನೀನ್ ಯಾಕೆ ಹೇಳ್ತೀಯ ಅದನ್ನ? ಆಸ್ಟ್ರಿಚ್ ಹತ್ರ ಬಂದಿದ್ದಕ್ಕೆ ರೇಯಾನ್ಸಿಗೆ ಅಷ್ಟು ಭಯ ಆಯ್ತು. ಇನ್ನೇನಾದ್ರೂ ಲಯನ್ ಆ ತರ ಪಾಸ್ ಆಗ್ಬೇಕಾದ್ರೆ ವಿಂಡೋ ಹತ್ರ ಏನಾದ್ರು ಬಂದು ನೋಡಿದಿದ್ರೆ ಇನ್ನೇನಾಗಿರ್ತಿತ್ತು ರೇಯಾನ್ಸ್? ಫುಲ್ ಅಳು ಹುಡ್ಗನ್ಗೆ. ಆಸ್ಟ್ರಿಚ್ ನೋಡಿ ಅದು ಹಿಂಗೆ 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 ಮಾಡ್ತಿತ್ತ. ಇವನಿಗೆ ಫುಲ್ ಭಯ ಆಗಿ ಧಾರಾಕಾರವಾಗಿ ಮಳೆ ಸುರಿತು ಒಂದು ಈ ಬಿಸಿಲಲ್ಲೂ ನಮ್ಗೆ. ರೇನ್ಬೋ ಬಂದಿರ್ಬೋದು. ಹೌದು, ಈಗ ರೇನ್ಬೋ ಬರುತ್ತೆ. ನಿಂತೋಯ್ತಲ್ಲ ಇವಾಗ ಮಳೆ, ಸೊ ಹಿಂಗೆ ರೇನ್ಬೋ ಬರುತ್ತೆ ಈಗ. ಏನಾದ್ರು ಏನ್ ಬೈಸನ್ ಹೇಳು, ಏನದು ಹೇಳು? ಬರಲ್ಲ ಬೈಸನ್ ಅದು. ನೋಡಲಿ ಒಂದೇ ಗುಂಪಲ್ಲಿ ನಿಂತ್ಕೊಂಡಿದೆ. ಏನು ಮಾಡಲ್ಲ, ಅದ್ ಸೈಡಲ್ಲಿ ಹೋಯ್ತದ. ನೋಡಲಿ ಹೋಯ್ತಲ್ಲ, ನೋಡ್ಕೊಂಡು ನೋಡ್ಕೊಂಡು ಹೋಯ್ತು. ಸೊ ಇದೊಂದು 9 ಕಿಲೋಮೀಟರ್ ಇದು ವಾಸ್ಟ್ ಏರಿಯಾ. ಒಂದು 1.5 hour ನಾವು ಎಷ್ಟು ಸ್ಲೋ ಹೋಗ್ತೀವಿ, ಎಷ್ಟು ಫಾಸ್ಟ್ ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ 1.5 hour ಹಿಡಿಯುತ್ತೆ. ನಾವಿವಾಗ 2:15 ಶುರು ಮಾಡಿದ್ವಿ, ಇವಾಗ 3:15 ಆಯಿತು. ಆಲ್ಮೋಸ್ಟ್ 1 hour ಆಯಿತು. ಇನ್ನೆಷ್ಟು ದೂರ ಇದೆ ಅಂತ ನೋಡ್ಬೇಕು. ನಾವು ಬ್ಯಾಂಗ್ಳೂರಲ್ಲಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಫಾರಿ ಹೋಗಿದ್ವಿ, ಅದು ನೆನಪಾಗ್ತಾ ಇದೆ. ಬಟ್ ಅಲ್ಲಿ ನಾವು ನಮ್ಮ ಓನ್ ವೆಹಿಕಲ್ ಅಲ್ಲಿ ಹೋಗೋದಲ್ಲ, ಅಲ್ಲಿ ಆಬ್ವಿಯಸ್ಲಿ ಅವ್ರದ್ದೇ ವೆಹಿಕಲ್ ಇರುತ್ತೆ, ಅದರಲ್ಲೇ ನಾವು ಹೋಗೋದು. ಬಟ್ ಇದರಲ್ಲಿ ನಾವು ನಮ್ಮ ವೆಹಿಕಲ್ ಅಲ್ಲೇ ಹೋಗೋದು. ಇದು ಒಂಥರ ಚೆನ್ನಾಗಿದೆ. ಅದ ರೇಂಜ್ಗಂತೂ ಒಂದು ಹತ್ರ ಬಂದಿದೆ, ಆಮೇಲೆ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇನ್ನು ಹೋಗೋಣ ಬೇಗ ಅಂತ ಆವಾಗಿಂದ ಹೇಳ್ತಾ ಇದ್ದಾನೆ. ಸಾಕು ಇನ್ಯಾವ್ದಾರು ಬಂದು ಗುದ್ಬಿಟ್ರೆ ಆಮೇಲೆ ಕಾರಿಗೆ ಅಂತ. ಅಲ್ಲಿಗೆ ನಮ್ಮದು ಒಂದು ಸಫಾರಿ ಮುಗೀತು. ಇವಾಗ ಇನ್ನು ಇಲ್ಲಿ ಒಂದು ಸ್ಮಾಲ್ ಬೋಟ್ ಕ್ರೂಸ್ ಇದೆ, ಆಮೇಲೆ ಒಂದು ಟ್ರೈನ್ ಎಲ್ಲ ಇದೆ, ನೇಚರ್ ಟ್ರೈನ್ ಅಂತ. ಅದು ಒಂದು ಅದು ಕಿಡ್ಸ್ ಥರ, ಬಟ್ ಸ್ಟಿಲ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಂದು ರೌಂಡ್ ಅದನ್ನು ಕರ್ಕೊಂಡು ಹೋಗ್ತಾರೆ ಫುಲ್ ಇದ್ರ ಸುತ್ತ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿಗೆ ನಮ್ಮದು ಒಂದು ಸಫಾರಿ ಮುಗೀತು ಅಲ್ಲ ರೇಯನ್? ಹಾಂ, ಅಳ್ತಾ ಅಳ್ತಾ ಹೆಂಗಾದ್ರೂ ಒಂದು ಸಫಾರಿ ಮುಗಿಸಿದ್ವಿ ಅಪ್ಪ ನಾವು. Looking ahead of the boat, to the right, you're going to see swinging on their ropes our white-handed gibbon family. Their names are Alfonso, Gina, and they have a 3-year-old son named Sylvester. If you guys have been around the park all day long, you might have been lucky enough to hear their territorial calls. A few times a day, they'll get up there to make their calls, and it's so loud you can hear it almost across the whole entire park. The one hanging there is Alfonso. The one on the platform to the left is the son Sylvester, and the fuzzy one in back there is the mom Gina.
I'm pleased to be your guide as we tour around this section today. Just a reminder that there is no eating, drinking, smoking, or vaping on the train. Also make sure you keep your arms, legs, and head well inside the train carriage at all times. We're about to enter a 40-acre reserve consisting mainly of open woodland. Now this reserve also holds a natural refuge for many wild birds and animals found in these parts of southern Ontario. The Nature Boy Scenic Railway is intended as a scenic tour and not an ಸದ್ಯಕ್ಕೆ ರಿಟರ್ನ್ ಮನೆಗೆ ಹೊರಟಿದ್ದೀವಿ. ಆನ್ ದ ವೇ ಡಿನ್ನರ್ ಪಾರ್ಸೆಲ್ ಮಾಡ್ಕೊತಾ ಇದ್ದೀವಿ. ಇವಾಗ ಸುಸ್ತಾಗಿದೆ, ಮನೆಗೆ ಹೋಗಿ ಮಾಡೋಷ್ಟು ಪೇಷನ್ಸ್ ಇಲ್ಲ. ಆಲ್ಮೋಸ್ಟ್ 7 o'clock ಆಯಿತು. ಆಮೇಲೆ ಇನ್ನು ಬೇಗ ರೇಯನ್ಸ್ಗೆ ಬೇರೆ ಮಲ್ಕೋಬೇಕು. ನಾಳೆ ಸ್ಕೂಲ್ ಸ್ಟಾರ್ಟ್, ರೇಯನ್ಸ್ಗೆ ಹೋಗಬೇಕು. ಸ್ವಲ್ಪ ಕೋಲ್ಡ್ ಬೇರೆ ಆಗ್ತಾ ಇದೆ ಇವಾಗ. ಅವನಿಗೆ ಅದೇ ಟೆನ್ಷನ್ ಆಗಿದೆ ಈಗ ನನಗೆ. ಸ್ಟಾರ್ಟಿಂಗ್ ದಿನನೇ ಇವನು ಅಕ್ಷಿ ಅಂತ ಹೇಳ್ಕೊಂಡು ಹೋದರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಎನಿವೇಸ್ ಇನ್ನೊಂದೇ ಸರ್ ಆಗಿಲ್ಲ ಅಂದರೆ ಆಮೇಲೆ ನೆಕ್ಸ್ಟ್ ಡೇಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇಸ್ ಸರಿ ಆದರೆ ನಮಗೆ ಸ್ಯಾಟರ್ಡೆ ಬಂದೆ. ಅವನು ಸ್ಯಾಟರ್ಡೇಗೆ ಕಾಯ್ತಾ ಇದ್ದಾನೆ, ಇನ್ನೂ ಸ್ಕೂಲೇ ಶುರು ಆಗಿಲ್ಲ. ಸೊ ಎನಿವೇಸ್ ಈ ವಿಡಿಯೋನ ನಾವು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀನು ಎಂಡ್ ಮಾಡಲ್ವ ರೇಯನ್ಸ್? ಯಾಕೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಎಂಡ್ ಮಾಡು, ಬೇಗ ಮಾಡು. ಇವತ್ತು ನೋಡಿ ಅವನು ಎಂಡ್ ಮಾಡೋಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತೆ, ಸ್ಕೋಪ್ ತೊಗೊತಾ ಇದ್ದಾನೆ ಯಾಕೆ ಹುಡುಗ. ನಿಮಗೆಲ್ಲ ಅವನೇ ಎಂಡ್ ಮಾಡಿದ್ರೆ ಇಷ್ಟ ಅಂತ ನನಗೆ ಗೊತ್ತು, ಬಟ್ ನಾನು ಏನು ಮಾಡಲಿ, ಅವ್ನು ಮಾಡ್ತಾ ಇಲ್ಲ. ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್. ಫೂ